ರಾಜಸ್ಥಾನದ ಡೀಗ್ ಜಿಲ್ಲೆಯ ಬಹಜ್ ಗ್ರಾಮದಲ್ಲಿ ಭಾರತೀಯ ಪುರಾತತ್ವ ಸಮೀಕ್ಷೆಯ ಇಲಾಖೆಯವರು ಪುರಾತನ ಜನ ನೆಲೆಯೊಂದನ್ನು ಅಗೆದು ತೆಗೆದಿದ್ದಾರೆ. ಈಗ ಮರೆಯಾಗಿರುವ ಸರಸ್ವತಿ ನಗರದ ದಡ ಇದು ಎನ್ನಲಾಗಿದೆ. ಈ ಜನ ನೆಲೆಯು ಕ್ರಿಸ್ತಪೂರ್ವ 1000ಕ್ಕೂ ಕೊನೆಗೊಂಡಿದೆ. ಅಂದರೆ ಆಗ ಸರಸ್ವತಿ ನದಿ ಪೂರ್ಣ ಬತ್ತಿ ಹೋಗಿರಬಹುದು ಎನ್ನಲಾಗಿದೆ. ಕ್ರಿಸ್ತಪೂರ್ವ 1500ರಿಂದ ಜೋರಾಗಿ ಮತ್ತು ಕ್ರಿಸ್ತಪೂರ್ವ 2000ದಿಂದ ಈ ಜನನೆಲೆ ಅದ್ಭುತ ಬದುಕು ಕಂಡಿದೆ. ಆ ಕಾಲದ ಜನರ ಬದುಕಿನತ್ತ ಅಧ್ಯಯನ ನಡೆದಿದೆ. 2024ರ ಏಪ್ರಿಲ್ನಿಂದ 2025ರ ಮೇವರೆಗೆ ಇಲ್ಲಿ ಉತ್ಖನನ ನಡೆದಿದೆ. ಈ ಜನನೆಲೆಯು ಕುಶಾನ, ಮಗಧ, ಸುಂಗ ರಾಜಸತ್ಯಗಳಿಂದ ಹಳೆಯ ಎಂದು ಎಎಸ್ಐ ಕಾರ್ಯಕಾರಿ ನಿರ್ದೇಶಕ ವಿನಯ್ ಗುಪ್ತಾ ತಿಳಿಸಿದ್ದಾರೆ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.